ಹಲವಾರು ವರ್ಷಗಳಿಂದ ನಾನು ವಾರ್ಡಿನ ಮತದಾರರಿಗಾಗಿ ಮಾಡಿದ ಸೇವೆಯೇ ನನ್ನ ಗೆಲುವಿಗೆ ಶ್ರೀರಕ್ಷೆ. ಇದು ನನ್ನ ಗೆಲುವಲ್ಲ, ನನ್ನ ವಾರ್ಡಿನ ಪ್ರತಿಯೊಬ್ಬ ಮುಖಂಡರು ಮತದಾರರ ಗೆಲುವು ಎಂದು ವಾರ್ಡ್ ನಂಬರ್ 14ರ ಅಥಣಿ ಪುರಸಭೆಯ ಕಾಂಗ್ರೆಸ್ ಪಕ್ಷದ ನೂತನ ಸದಸ್ಯರಾದ ಬಸವರಾಜ್ ಹಳ್ಳದಮಳ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಾರ್ಡ್ ನಂಬರ್ 24ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಬಸವರಾಜ್ ಹಳ್ಳದಮಳ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಮತದಾರರ ಮನೆ ಮನೆಗೆ ತೆರಳಿ ಧನ್ಯವಾದವನ್ನು ಅರ್ಪಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಎಲ್ಲ 24 ನಂಬರ್ ವಾರ್ಡ್ದಾಗ ಜನರು ಎಲ್ಲರೂ ನಮಗೆ ಸಾಥ್ ಕೊಟ್ಟಾರ್ರಿ. ಎಲ್ಲರೂ ಓಡಾಡಿ ನಮ್ಮನ್ನ ಆರಿಸಿದ ಸಂದರ್ಭದಿಂದ ಪ್ರತಿದಿನ ಹೇಳ್ತೇನೆ ರೀ. ಚುನಾವಣೆ ಅಂದ್ರೆ ರೋಡ್ ಆಗಲಿ, ಗಟ್ರ ಆಗಲಿ, ವಿದ್ಯುತ್ ಆಗಲಿ, ಹಕ್ಕಪತ್ರ ಆಗಲಿ ನಾ ಮಾಡಿ ಕೊಡ್ತೇನೆ ಅಂತಂದ ಆಶ್ವಾಸನೆ ತೊಗೊಂಡೇನಿ ರೀ. ಏನು ಹೇಳ್ರಿ ಸಲಕ್ಕೆ ನಮ್ದೆಲ್ಲ ನಮ್ದು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ತೊಗೊಂಡೇನಿ ಸರ್. ವಾರ್ಡ್ ನಂಬರ್ 10ರ ಕಾಂಗ್ರೆಸ್ ಪಕ್ಷದ ನೂತನ ಪುರಸಭೆಯ ಸದಸ್ಯರಾದ ರಮೇಶ್ ಪವಾರ್ ಅವರು ಮಾತನಾಡಿ, ನಮ್ಮ ಗೆಲುವಿಗಾಗಿ ವಾರ್ಡ್ನ ಪ್ರತಿಯೊಬ್ಬ ಹಿರಿಯರು, ಯುವಕರು ಜಾತಿ ಮತ ಪಕ್ಷ ಭೇದವಿಲ್ಲದೆ ನನ್ನ ಗೆಲುವಿಗಾಗಿ ಶ್ರಮಿಸಿದ ಎಲ್ಲ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಈ ವಿನ್ ಆಗ್ಬೇಕಂದ್ರೆ ನಾವು ಒಬ್ಬನ ದುಡ್ದಿಲ್ಲ. ನನ್ನ ಹಿಂದೆ ನನ್ನ ಭಾಳ ಟೀಮ್ ಅದ, ನಮ್ಮ ಬ್ರದರ್ಸ್ ಅದಾರ. ಬಟ್ ನನ್ನ ಕಾರ್ಯಕರ್ತರು ಇವೆಲ್ಲ ಏನೇನು ಎಲ್ಲ ಸಮಾಜದವ್ರು ಇದ್ರ ಭಾಳ ಮೆಹನತ್ ಮಾಡಿದಾರೆ, ರಾತ್ರಿ ಹಗಲ ದುಡ್ದಾರು. ಅವ್ರು ಆಶ್ವಾಸನೆ ಏನು ಕೊಟ್ಟಿಲ್ಲ, 100% ನಾನು ನಿರ್ವಹಿಸ್ತೀನಿ ಅಂತ ಈ ದಿನಮಾನಗಳಲ್ಲಿ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವು ಕ್ಲೀನ್ ಮಾಡೋದಾಗಲಿ, ಗಟರ್ ಸ್ವಚ್ಛತಾ ಮಾಡೋದಾಗಲಿ, ಗಟರ್ ಎಲ್ಲಿ ಇಲ್ಲ ಗಟರ್ಗಳು ಮಾಡೋದಾಗಲಿ ಇವೆಲ್ಲ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿನಿ. ಇವೆಲ್ಲ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ. ಮುಖಂಡರು ಹಾಗೂ ಯಾವುದೇ ಜಾತಿಗಳ ಭೇದ ಭಾವ ಇಲ್ಲದೇ ನಾವು ಆರ್ಸ್ ಬಂದಿದ್ದೀವಿ ಲೀಡ್ಲಿ. ಬಟ್ ಯಾವುದು ಜಾತಿ ಭೇದ ಭಾವ ಯಾವುದೂ ಮಾಡೋದಿಲ್ಲ. ನಾವು ಕೆಲಸದ ಮೇಲೆ ಗಮನ ಕೊಡ್ತೀವಿ. ಈಗ ವಾರ್ಡ್ ನಂಬರ್ 15ರ ನೂತನ ಕಾಂಗ್ರೆಸ್ ಪಕ್ಷದ ಪುರಸಭೆಯ ಸದಸ್ಯರಾದ ಪ್ರಮೋದ್ ಬೆಳ್ಳೂರ್ ಅವರು ಮಾತನಾಡಿ, ಜಾತಿ ಮತ ಭೇದ ಮರೆತು ನನ್ನ ಗೆಲುವಿಗೆ ಜಾತಿ ಮತ ಭೇದ ಮರೆತು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು. ಮುಂಬರುವ ದಿನಗಳಲ್ಲಿ ಈ ವಾರ್ಡ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಗುರಿಯನ್ನ ಹೊಂದಿದ್ದೇನೆ ಎಂದು ಹೇಳಿದರು. ಈ ಪುರಸಭೆ ಚುನಾವಣೆ 2021 ಈ ಚುನಾವಣೆ ನಾನು ನಿಂದಿರಬೇಕಾದ್ರೆ ಬಹಳ ಅಡೆತಡೆ ಬಂದವು. ಅಡೆತಡೆಗಳನ್ನೆಲ್ಲ ಸಮಸ್ತ ಮುಸಲ್ಮಾನ್ ಸಮಾಜದ ಬಾಂಧವರು ಹಾಗೂ ನಮ್ಮ ಸಮುದಾಯದ ಕೆಲವೊಂದು ಮನೆತನಗಳು ನನ್ನ ಕೈ ಹಿಡಿದು ಈ ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಾನು ಇವಾಗ ನಾನೇನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೆ. ಅದೇ ಪ್ರಕಾರ ನಾನು ಕೆಲವೊಂದು 7-8 ಪ್ರಮುಖ ಅಂಶಗಳನ್ನು ನಾನು ತೆಗೆದುಕೊಂಡು ಪ್ರಣಾಳಿಕೆಗಳನ್ನ ತಗೊಂಡು ಈ ಎಲೆಕ್ಷನ್ನಲ್ಲಿ ನಿಲ್ತಿದ್ದೆ. ಮೂಲಭೂತ ಸೌಕರ್ಯ ಹಾಗೂ ತಳವಾರ ಸಮುದಾಯದ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ವಿದ್ಯುತ್ ದೀಪಗಳು ಹಾಗೂ ಪುರಸಭೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಮಸ್ತ ವಾರ್ಡಿನ ಜನತೆಗೆ ಅರ್ಪಿಸಕ್ಕೆ ನಾನು ಈ ಸಂದರ್ಭ 3 ವಾರ್ಡ್ಗಳ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು, ಮತದಾರರು ಹಾಜರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ. VK Furniture and Electronics, our third mega showroom now at Kallapur, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.